ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ. ಕಂಡೆನು ಶ್ರೀರಂಗ ನಾಥನ ಚೆಲುವ ಮೂರುತಿ ಚೆನ್ನ ಕೇಶವರಾಯನ. ಉಡುಪಿ ಜಿಲ್ಲೆಯ ಪೆರಡೂರು ಗ್ರಾಮದ ಮಹತೋಭಾರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಪ್ರಕೃತಿಯ ಮಧ್ಯದಲ್ಲಿರುವ ಸುಂದರ ದೇವಳ. ಒಂದು ಕಾಲದಲ್ಲಿ ದಟ್ಟ ಅರಣ್ಯವಾಗಿದ್ದ ಈ ಜಾಗ ದೇವಸ್ಥಾನ ನಿರ್ಮಾಣವಾದ ಬಳಿಕ ಜನವಸತಿಗೆ ಯೋಗ್ಯವಾಯಿತು. ಪೆರಡೂರು ಹೆಸರಿನ ಹಿನ್ನೆಲೆ ನೋಡೋದಾದ್ರೆ ಪೂರ್ವಾಶ್ರಮದಲ್ಲಿ ಈ ಪ್ರದೇಶ ದಟ್ಟ ಅಡವಿಯಿಂದ ಕೂಡಿತ್ತು. ಇಲ್ಲಿ ಗೋಪಾಲಕನೊಬ್ಬ ಹಸುಗಳನ್ನು ಮೇಯಿಸುತ್ತಿದ್ದಾಗ ಆತನ ಹಿಂದಿನಿಂದ ಕಪಿಲೆ ಎಂಬ ಹಸುವೊಂದು ಕಾಣೆಯಾಯಿತು. ಆತ ಕಾಡಿನಲ್ಲಿ ಹುಡುಕುತ್ತಾ ಹೋದಾಗ ಕಾಡಿನ ಹುಲಿಯು ಯಾವುದೇ ಉಪದ್ರವ ನೀಡದೆ ಪ್ರಶಾಂತವಾಗಿದ್ದು ಕಪಿಲೆ ಹಸುವು ಹುತ್ತಕ್ಕೆ ಸ್ವಯಂ ಪ್ರೇರಿತವಾಗಿ ಹಾಲು ಎರೆಯುತ್ತಿರುವುದನ್ನು ಕಂಡನು. ಅದನ್ನು ಕಂಡ ಗೋಪಾಲಕನು ಸಂತೋಷಾತಿರೇಕದಿಂದ ತುಳು ಭಾಷೆಯಲ್ಲಿ ಪೇರುಂಡು ಪೇರುಂಡು ಎಂದು ಕೂಗಿದ್ದನ್ನ ಪೇರುಂಡು ಎಂಬ ಮಾತು ಕಾಲಕ್ರಮೇಣ ರೂಪಾಂತರಗೊಂಡು ಪೆರಡೂರು ಎಂದಾಯಿತು ಎನ್ನಲಾಗುತ್ತದೆ. ಹುತ್ತವಿದ್ದ ಜಾಗದಲ್ಲಿಯೇ ಅನಂತ ಪದ್ಮನಾಭ ಸ್ವಾಮಿಯ ಪ್ರತಿಷ್ಠೆಯಾಗಿ ಭಕ್ತ ಜನರಿಂದ ನಿತ್ಯ ಪೂಜೆಗೊಳ್ಳುತ್ತಿರುವ ದಿವ್ಯ ಕ್ಷೇತ್ರವಾಗಿ ರೂಪುಗೊಂಡಿದೆ. ಹುತ್ತದೊಳಗಿಂದ ಹುಟ್ಟಿ ಅಂದರೆ ಆನಂತರದಿಂದ ಆವಿರ್ಭವಿಸಿ ಅನಂತ ಪದ್ಮನಾಭನೆಂದು ಕರೆಸಿಕೊಂಡು ಪ್ರಕೃತಿಯ ಎಲ್ಲ ಶಕ್ತಿಗಳನ್ನ ಮೈಗೂಡಿಸಿಕೊಂಡ ಕ್ಷೇತ್ರ ಮಲಗಿರಿ ತಿಮ್ಮರಾಯ ವೆಂಕಟನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಂಡೆನು ಶ್ರೀರಂಗ ನಾಥನ. ಈ ಕ್ಷೇತ್ರ ಪೆರಡೂರು ಸೀಮೆ ಬಾರಕೂರು ರಾಜರ ಅಧೀನದಲ್ಲಿತ್ತು. 1,000 ವರ್ಷಗಳ ಇತಿಹಾಸವಿರುವ ಕ್ಷೇತ್ರ. ಕಾಡಿನ ನಡುವೆ ವಿಶೇಷ ಸಾನ್ನಿಧ್ಯವಿರುವ ಕ್ಷೇತ್ರವೂ ಹೌದು. ಕೋಟಿಕುಂಜ ಆಳುತ್ತಿದ್ದ ರಾಜ ಶಂಕರನು ತನ್ನ ಆಶ್ರಿತನಾದ 300 ಗ್ರಾಮದ ಕೃಷ್ಣ ಶರ್ಮನೆಂಬ ಬ್ರಾಹ್ಮಣೋತ್ತಮನು ಕಾಡಿನ ಮಧ್ಯದಲ್ಲಿ ಫಲ್ಗುಣ ಮಾಸ ಶುಕ್ಲ ಪಕ್ಷ ಪ್ರತಿಷ್ಠಾಪಿಸಿದ ಅನಂತ ಪದ್ಮನಾಭ ಸ್ವಾಮಿಗೆ ಸುಂದರವಾದ ಆಲಯ, ಕೆರೆ, ಕಟ್ಟಡಗಳನ್ನು ಕಟ್ಟಿಸಿದ್ದಲ್ಲದೆ ನಿತ್ಯ ಪೂಜೆಗಾಗಿ ಬಣ್ಣಂಪಳ್ಳಿ ಗ್ರಾಮದಲ್ಲಿ ಉಂಬಳಿ ಬಿಟ್ಟನೆಂದು ಹೇಳಲಾಗುತ್ತದೆ. ಅಂತರಂಗದ ಆತ್ಮಜ್ಯೋತಿರಾಘವನ ದಾಸರ ಹೃದಯ ವಿನೋದ ವಿಠಲನ. ಅಂತರಂಗದ ಆತ್ಮಜ್ಯೋತಿರಾಘ. ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ನಾನು ಶಾಂತಾರಾಮ್ ಸೋಡ, ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವರು ಪ್ರಮೋದ್ ರೈ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಸಮಿತಿಯ ಕೆಲವು ಸದಸ್ಯರುಗಳು. ಬಹುಶಃ ಪೆರಡೂರು ದೇವಸ್ಥಾನದ ಇತಿಹಾಸಕ್ಕೆ ಹೋಗುವುದಾದರೆ ಸುಮಾರು 1500 ವರ್ಷಗಳ ಹಿಂದಿನ ಇತಿಹಾಸವನ್ನು ಈ ದೇವಸ್ಥಾನ ಹೊಂದಿದೆ ಅಂತ ಹೇಳುವುದು ಶಿಲಾಶಾಸನಗಳ ಮೂಲಕ ನಮಗೆ ತಿಳಿದು ಬರ್ತದೆ. ಈ ದೇವಸ್ಥಾನ ಬಹಳ ಶ್ರೀಮಂತ ದೇವಸ್ಥಾನವಾಗಿದ್ದು ಸುಮಾರು 200 ವರ್ಷಗಳ ಹಿಂದೆಯೇ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ವರ್ಗಾಯಿಸಲ್ಪಟ್ಟಿತ್ತು. ಬ್ರಿಟಿಷರ ಕಾಲದಲ್ಲಿಯೇ ಸುಮಾರು ಆ ಕಾಲದಲ್ಲಿಯೇ 1500 ರೂಪಾಯಿ, ರಾಜರ ಕಾಲದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿಯೇ ಇದು 1505 ರೂಪಾಯಿ ತಸ್ತೀಕನ್ನು ಹೊಂದಿದಂಥ ಒಂದು ದೇವಸ್ಥಾನವಾಗಿ ಬೆಳೆದು ಬಂದಿದೆ. ಬಹುಶಃ ಬಾರ್ಕೂರು ಅರಸರ ಕಾಲದಲ್ಲಿ ಈ ದೇವಸ್ಥಾನ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಕೂಡ ಹೊಂದಿತ್ತು.
ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನ ಬಹಳಷ್ಟು ಅಜೀರ್ಣಾವಸ್ಥೆಯಲ್ಲಿದ್ದು ಜೀರ್ಣೋದ್ಧಾರದ ಕೆಲಸ ಕೈಗೊಳ್ಳುವಂಥ ಒಂದು ಅಗತ್ಯತೆ ಊರಿನವರಿಗೆ ಕಂಡುಬಂದದ್ರಿಂದ ಸರಕಾರಕ್ಕೆ ಮನವಿ ಮಾಡಿದ ಪ್ರಕಾರ ವ್ಯವಸ್ಥಾಪನಾ ಸಮಿತಿಯವರ ಒಂದು ಮನವಿಯ ಮೇರೆಗೆ 20 ಜನರ ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡಿತು. ಆ ಸಮಿತಿಯಲ್ಲಿ ನಾನು ಅಧ್ಯಕ್ಷನಾಗಿ ಹಾಗೂ ಉಳಿದ 19 ಜನ ಸದಸ್ಯರಾಗಿ ವ್ಯವಸ್ಥಾಪನಾ ಸಮಿತಿಯ 4 ಜನ ಪದನಿಮಿತ್ತ ಅಧಿಕಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಬಹುಶಃ ಸ್ವಾಗತ ಗೋಪುರವನ್ನು ತೆರವು ಮಾಡುವಂಥ ಒಂದು ಕೆಲಸ ಅದು ಬಹಳ ಶಿಥಿಲಾವಸ್ಥೆಯಲ್ಲಿದ್ದರಿಂದ ಹಿಂದಿನ DC ಅವರು ವಿದ್ಯಾಕುಮಾರಿಯವರು ಈ ದೇವಸ್ಥಾನದ ನಗಾರಿ ಉಪ್ಪರಿಗೆಯನ್ನು ತೆರವು ಮಾಡಬೇಕೆನ್ನುವ ಒಂದು ಆದೇಶವನ್ನು ಮಾಡಿದರು. ಜನರ ಜೀವಕ್ಕೆ ತೊಂದರೆಯಾಗುವಂಥ ಒಂದು ಸಂದರ್ಭ ಇದ್ದರಿಂದ ಅದನ್ನು ಊರಿನ ಜನರೆಲ್ಲ ಸೇರಿ ಆರ್ಡರ್ನ ಪ್ರಕಾರ ಇದನ್ನು ಕೇವಲ ಒಂದು 6 ದಿವಸದಲ್ಲಿ ನಗಾರಿ ಉಪ್ಪರಿಗೆಯನ್ನು ತೆರವು ಮಾಡುವಂಥ ಒಂದು ಕೆಲಸ ಆಯಿತು. ಈ ದೇವಸ್ಥಾನ ಸಂಪೂರ್ಣವಾಗಿ ತುಳುನಾಡ ಶೈಲಿಯಲ್ಲಿರುವುದರಿಂದ ಇದನ್ನು ಪುನಃ ಜೀರ್ಣೋದ್ಧಾರ ಆಗುವಾಗಲೂ ಕೂಡ ಇದನ್ನು ತುಳುನಾಡ ಶೈಲಿಯಲ್ಲಿಯೇ ರಚಿಸಬೇಕೆನ್ನುವುದು ನಮ್ಮ ಊರಿನವರ ಹಾಗೂ ಸಮಿತಿಯವರ ಒಂದು ದೃಢವಾದ ಸಂಕಲ್ಪವಾಗಿದೆ. ಬಹುಶಃ ಇಲ್ಲಿಯ ಆ ಮರದ ಕೆತ್ತನೆಗಳು, ಬೋದಿಗೆಗಳು, ಮುಚ್ಚಿಗೆಗಳನ್ನು ನೋಡಿದರೆ ಆ ತುಳುನಾಡ ಶೈಲಿ ಎಷ್ಟು ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳುವುದು ಪೆರಡೂರು. ಯಾಕಂದರೆ ವಾಸ್ತುತಜ್ಞರ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಇರುವ ಕೆಲವೇ ತುಳುನಾಡ ದೇವಸ್ಥಾನಗಳಲ್ಲಿ ಇದು ಅಗ್ರಸ್ಥಾನದಲ್ಲಿ ನಿಲ್ತದೆ. ಅಂಥ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಪುಣ್ಯ ಕಾರ್ಯ ನಮ್ಮೆಲ್ಲರಿಗೆ ದೊರಕಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಸುಮಾರು 7 ಕೋಟಿ ವೆಚ್ಚದಲ್ಲಿ ಈ ನಗಾರಿ ಗೋಪುರವನ್ನು ಪುನರ್ ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ನಾವು ಪ್ರಾರಂಭಿಕ ಹಂತದ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇವೆ. ಸರ್ಕಾರಕ್ಕೆ ಅದರ ಬಗ್ಗೆ ಬೇಕಾಗುವಂಥ ಅಂದಾಜು ಪಟ್ಟಿಯನ್ನು ಸಲ್ಲಿಸಿ ಈಗಾಗಲೇ ಅದು ಸ್ಯಾಂಕ್ಷನ್ ಆಗುವ ಹಂತದಲ್ಲಿ ಉಂಟು. ಬಹುಶಃ ಶೀಘ್ರದಲ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಈ ದೇವಸ್ಥಾನದ ನಗಾರಿ ಉಪ್ಪರಿಗೆಯ ಶಿಲಾನ್ಯಾಸವನ್ನು ಕೂಡ ಬಹಳ ಅದ್ಧೂರಿಯಾಗಿ ಹಿಂದಿನ ಮುಜರಾಯಿ ಸಚಿವರಾಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಬಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಭಾಳ ಅದ್ಧೂರಿಯಾಗಿ ನೆರವೇರಿಸಿತ್ತು. ಆ ನಂತರದ ದಿವಸಗಳಲ್ಲಿ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಕೆಲಸಗಳಿಗೆ ಬೇಕಾಗುವಂಥ ಒಂದು ಕಾರ್ಯಾಲಯ ಇಲ್ಲದೇ ಇರುವುದರಿಂದ ಅದಕ್ಕೊಂದು ಕಾರ್ಯಾಲಯವನ್ನು ನಿರ್ಮಿಸುವಂತಹ ಕಾರ್ಯವನ್ನು ಜೀರ್ಣೋದ್ಧಾರ ಸಮಿತಿಯವರು ನಡೆಸಿದ್ದಾರೆ. ಈಗಾಗಲೇ ಆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಕ್ರಮವನ್ನು ಮಾಡಿದೆ. ಬಹುಶಃ ಕೃಷ್ಣಾಪುರದ ಸ್ವಾಮೀಜಿಯವರು ಬಂದು ಬಹಳಷ್ಟು ಅದ್ಧೂರಿಯಾಗಿ ಈ ಕಚೇರಿಯ ಒಂದು ಉದ್ಘಾಟನೆಯನ್ನು ಕೂಡ ನೆರವೇರಿಸಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶದ ಮೇರೆಗೆ ನಾವು ನಗಾರಿ ಗೋಪುರವನ್ನು ವ್ಯವಸ್ಥಿತ ರೀತಿಯಲ್ಲಿ ತುಳುನಾಡ ಶೈಲಿಯಲ್ಲಿಯೇ ನಿರ್ಮಿಸುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಾದ ಕೂಡಲೇ ದೇವಸ್ಥಾನದ ಪದ್ಮ ಸರೋವರ ಉಂಟು. ಇದರ ಕೂಡ ಸಂಪೂರ್ಣವಾಗಿ ಅಜೀರ್ಣಾವಸ್ಥೆಯಲ್ಲಿರುವುದರಿಂದ ಅದರ ಜೀರ್ಣೋದ್ಧಾರವನ್ನು ತೆಗೆದುಕೊಳ್ಬೇಕು. ಸುಮಾರು 3 ಕೋಟಿ ವೆಚ್ಚದಲ್ಲಿ ಇದು ಮಾಡುವಂಥ ಒಂದು ಈಗಾಗಲೇ ನೀಲನಕ್ಷೆ ಹಾಗೂ ಅದಕ್ಕೆ ಬೇಕಾಗುವಂಥ ಎಸ್ಟಿಮೇಟ್ಗಳನ್ನು ತಯಾರಿಸಿ ಆಗಿದೆ. ಬಹುಶಃ ಸರ್ಕಾರದ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಬಾಕಿ ಉಂಟು. ಅದೇ ರೀತಿಯಲ್ಲಿ ಸುತ್ತುಬೌಳಿ, ತೀರ್ಥಮಂಟಪ, ಗರ್ಭಗುಡಿ ಇದೆಲ್ಲದರ ಕೆಲಸಗಳು ಕೂಡ ಬಾಕಿ ಉಂಟು. ಬೇಕಾಗುವಂಥ ಒಂದು ಹಾಲ್ನ ಅಗತ್ಯತೆ ಈ ದೇವಸ್ಥಾನಕ್ಕುಂಟು. ಇದೆಲ್ಲವನ್ನು ಮಾಡುವಂಥ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಸಮಗ್ರ ಜೀರ್ಣೋದ್ಧಾರ ಮಾಡಬೇಕೆನ್ನುವ ಅಭಿಪ್ರಾಯ ನಮ್ಮೆಲ್ಲರದ್ದು. ಸಮಗ್ರ ಜೀರ್ಣೋದ್ಧಾರಕ್ಕೆ ಸುಮಾರು 50 ರಿಂದ 60 ಕೋಟಿ ವೆಚ್ಚದಲ್ಲಿ ಈ ಕೆಲಸವನ್ನು ಮಾಡುವಂಥ ಒಂದು ಅಂದಾಜು ಪಟ್ಟಿಯನ್ನು ಈಗಾಗಲೇ ತಯಾರಿಸ್ತಾ ಉಂಟು. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ನಾವು ಎಣಿಸಿದ ರೀತಿಯಲ್ಲಿ ಈಗಾಗಲೇ ಅದರ 3Dಯನ್ನು ಬಿಡುಗಡೆ ಮಾಡಿದ್ದೇವೆ. ಅದರ ಮಾಡೆಲನ್ನು ಕೂಡ ನಾವು ಪ್ರದರ್ಶನಕ್ಕೆ ಆಫೀಸ್ನಲ್ಲಿ ಇಟ್ಟಿದ್ದೇವೆ. ಬಹಳಷ್ಟು ಜನ ಭಕ್ತರು ಇದರೊಂದಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕಿದ್ದಾರೆ. ಬಹುಶಃ ಈಗಾಗಲೇ ನಾವು ಇದರ ಪೂರ್ವಭಾವಿಯಾಗಿ ಎಲ್ಲ ವಾರ್ಡ್ ಸಭೆಗಳನ್ನು ಮಾಡುವಂಥ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ವಾರ್ಡ್ನಲ್ಲಿ ಪೆರಡೂರಿನಲ್ಲಿ ಸುಮಾರು 10 ವಾರ್ಡ್ಗಳಿದ್ದಾವೆ. ಆ ವಾರ್ಡ್ಗಳಲ್ಲಿ ಪ್ರತಿ 100 ಮನೆಗೆ ಒಂದು ವಾರ್ಡ್ ಸಮಿತಿಯನ್ನು ರಚಿಸಿ ಸುಮಾರು 20 ರಿಂದ 30 ವಾರ್ಡ್ ಸಮಿತಿಗಳನ್ನು ಮಾಡುವಂಥ ಒಂದು ಕಾರ್ಯ. 100 ಮನೆಗೆ ಒಂದು ಸಮಿತಿ, ಅದರಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ
ಹಾಗೂ ಇತರ ಪದಾಧಿಕಾರಿಗಳನ್ನು ಮಾಡಿಕೊಂಡು ಆ ಕೆಲಸವನ್ನು ದೇವಸ್ಥಾನಕ್ಕೆ ಮತ್ತು ಭಕ್ತಾದರಿಗೆ ನೇರವಾದ ಒಂದು ಸಂಬಂಧವನ್ನು ಕಲ್ಪಿಸುವಂತಹ ಕೆಲಸವನ್ನು ಈ ಮೂಲಕ ಮಾಡಬೇಕೆನ್ನುವುದು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಒಂದು ಬಹುದೊಡ್ಡ ಆಸೆ. ಅದು ಈಗಾಗಲೇ ಒಂದು 5-6 ಸಮಿತಿಗಳ ರಚನೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು ಉಳಿದ 20 ಸಮಿತಿಗಳನ್ನು ರಚಿಸುವವರಿದ್ದೇವೆ. ಬಹುಶಃ ಇದಕ್ಕೆ ಎಲ್ಲ ಊರಿನ ಪರ ಊರಿನ ಎಲ್ಲ ಭಕ್ತರ ಒಂದು ವಿಶೇಷವಾದ ಸಹಕಾರ ಇದಕ್ಕೆ ಅಗತ್ಯ ಉಂಟು. ಕೇವಲ ಒಂದು 50-60 ಕೋಟಿ ನಾವು ಬಾಯಲ್ಲಿ ಹೇಳಿದರಾಗುವುದಿಲ್ಲ. ಅದಕ್ಕೆ ಬಹಳಷ್ಟು ಭಕ್ತರಿದ್ದಾರೆ. ಪದ್ಮನಾಭನಿಗೆ ಕೇವಲ ಪೆರಡೂರಿನಲ್ಲಿ ಮಾತ್ರವಲ್ಲ, ಈ ಗ್ರಾಮ, ಈ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಹಾಗೂ ಪರದೇಶಗಳಲ್ಲಿ ಕೂಡ ಇಲ್ಲಿಗೆ ಭಕ್ತರಿದ್ದಾರೆ. ಹಳ್ಳಿಯಲ್ಲಿರುವ ದೇವಸ್ಥಾನವಾದರೂ ಕೂಡ ಇಲ್ಲಿ ವಿಶೇಷ ಇನ್ನೊಂದು ಏನಂತ ಹೇಳಿದರೆ, ಪದ್ಮನಾಭನಿಗೆ ಬಾಳೆಹಣ್ಣು ಬಹಳ ವಿಶೇಷವಾದ ಒಂದು ನಡ್ಕೊಳ್ಳುವಂಥ ಒಂದು ಹರಿಕೆ ತೀರಿಸುವಂಥ ಒಂದು ಸಾಧನ. ಇಲ್ಲಿಯ ದೇವರಿಗೆ ಬಹುಶಃ ಚಿನ್ನ, ಬೆಳ್ಳಿ, ಬಂಗಾರ ಇದೆಲ್ಲ ಏನು ಅವ ಕೇಳುವುದಿಲ್ಲ. ನಮ್ಮ ಮನಸ್ಸು ಇದಕ್ಕೋಸ್ಕರ ನಾವು ಪದ್ಮನಾಭನ ಹೆಸರೇ ಬಾಳೆಹಣ್ಣಿಗೆ ಒಲಿದ ಭಕ್ತ ಅಂತ ಹೇಳುವುದು. ಹರಿಕೆಗಳು ಅದು ಬಹುಶಃ ಹಣ್ಣುಕಾಯಿ ಇರ್ಬೋದು, ಸಿಬ್ಳ ಹಣ್ಣು ಇರ್ಬೋದು, ಸಾವಿರ ಹಣ್ಣು ಇರ್ಬೋದು. ಸಾವಿರ ಹಣ್ಣು ಬಹಳ ವಿಶೇಷವಾದ ಒಂದು ಹರಿಕೆ. ಮನೋಕಾಮಿಷ್ಟಗಳು ಪೂರ್ಣವಾದಾಗ ಜನರು ಬಂದು ಈ ಹರಿಕೆಗಳನ್ನು ತೀರಿಸ್ತಾರೆ. ಪ್ರತಿ ಸಂಕ್ರಮಣ ವರ್ಷದಲ್ಲಿ 12 ಸಂಕ್ರಮಣಗಳು ಭಾಳ ವಿಶೇಷವಾದ ಸಂಕ್ರಮಣಗಳು ಇಲ್ಲಿ ನಡೀತದೆ. ಬಹುಶಃ ದಿವಸ ಅನ್ನದಾನ ಕೂಡ ಉಂಟು. ಸುಮಾರು 300ರಿಂದ 400, 500 ಜನರವರೆಗೆ ಇಲ್ಲಿ ಪ್ರತಿ ದಿವಸ ಮಧ್ಯಾಹ್ನ ಅನ್ನದಾನ ನಡೀತದೆ. ಅದೇ ರೀತಿಯಲ್ಲಿ ಸಂಕ್ರಮಣದ ದಿವಸ 2,500ರಿಂದ 3,000 ಜನರು ಬಂದು ಇಲ್ಲಿ ಊಟವನ್ನು ದೇವರ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡ್ತಾರೆ. ಬಹುಶಃ ಪದ್ಮನಾಭನ ಜಾತ್ರೆ ಅದು ಬಹಳ ವಿಶೇಷವಾದ ಒಂದು ಜಾತ್ರೆ. ರಥೋತ್ಸವ ಅಂತ ಹೇಳೋದು ಪೆರಡೂರಿನಲ್ಲಿ ಬಹಳಷ್ಟು ಸಾವಿರಾರು ಜನ ಸೇರಿ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ಅನುಜೂನವಾಗಿ ಬಹಳ ಕ್ರಮಬದ್ಧವಾಗಿ ನಡೀತಾ ಇರುವಂತಹ ದೇವಸ್ಥಾನ ಅಂತ ಹೇಳಿದರೆ ಅದು ಪೆರಡೂರು ದೇವಸ್ಥಾನ. ಆದರೆ ದೇವಸ್ಥಾನ ಇವತ್ತು ಶಿಥಿಲಾವಸ್ಥೆಯಲ್ಲಿರುವುದರಿಂದ ಅದರ ಸಮಗ್ರ ಜೀರ್ಣೋದ್ಧಾರ ಆಗಬೇಕಂತ ಹೇಳುವುದು ಎಲ್ಲ ಭಕ್ತಾದಿಗಳ ಆಶಯ. ಇದಕ್ಕೆ ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿಯವರು ಎಲ್ಲ ಭಕ್ತರ, ಅದರಲ್ಲಿ ಯಾವುದೇ ಪಕ್ಷ, ಪಂಗಡ, ಜಾತಿ ಯಾವುದೂ ಇಲ್ಲದೆ ಕೇವಲ ಭಕ್ತರು ಮಾತ್ರ ಸೇರಿ ಮಾಡುವಂಥ ಒಂದು ಕಾರ್ಯವಾದ್ದರಿಂದ ಇದು ಬಹಳ ಯಶಸ್ವಿಯಾಗಿ ಆಗಲಿ. ಕ್ಷೇತ್ರ ಸ್ವಾಮಿಯಾದ ಪದ್ಮನಾಭ ಇದಕ್ಕೆಲ್ಲ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು ಪರಮಾತ್ಮ ಶ್ರೀಕೃಷ್ಣ ಪ್ರದ್ಯುಮ್ನ ಪಿತನ, ಪರಮಾತ್ಮ ಶ್ರೀಕೃಷ್ಣ ಪ್ರದ್ಯುಮ್ನ ಪಿತನ ಭಕುತ. ಯಾಕೆ ಮರುಳಾದೆ ಎಲೆ ಮನವೇ ನೀನು, ಯಾಕೆ ಮರುಳಾದೆ ಎಲೆ ಮನವೇ ನೀನು, ಈ ಅಗಡದ ಪ್ರಪಂಚ ಸೇವೆಯೇ ಸಂಕಲ್ಪ, ಜೀರ್ಣೋದ್ಧಾರವೇ ಮಹಾಯಜ್ಞ ಎಂಬಂತೆ ಜೀರ್ಣೋದ್ಧಾರದ ನೀಲನಕ್ಷೆ ಸಿದ್ಧವಾಗಿರುವುದು. वासुदेवाय ॐ नमो नारायणाय अनन्तनाथ गोविन्द जगत रक्षक
रक्षक माधव, करुणा सागर दयामय, शरणं प्रभु शरणं। हरिनारायण वासुदेव, लक्ष्मीपति शङ्खचक्रधर, हरिनारायण वासुदेव, जगन्नाथ गोविन्दा गोपाल, क्षीरसागर शयन देव, गरुडवाहन जगन्नाथ, भक्त हृदय मंदिरवासी, नित्य पवित्र नित्य मंगल। हरिनारायण वासुदेव, लक्ष्मीपति शङ्खचक्रधर, हरिनारायण वासुदेव, जगन्नाथ गोविन्दा गोपाल। ದೇವಸ್ಥಾನದ ಹೊರ ಸುತ್ತಿನಲ್ಲಿ ಖಡ್ಗರಾವಣನ ಗುಡಿ, ಕ್ಷೇತ್ರಪಾಲ, ಎದುರಿನಲ್ಲಿ ಪದ್ಮತೀರ್ಥ ಪುಷ್ಕರಣಿಯನ್ನ ಕಾಣಬಹುದು. ಗರುಡ ವಾಹನ, ಶೇಷವಾಹನವನ್ನ ನೋಡಬಹುದು. ಉತ್ಸವದ ಸಮಯದಲ್ಲಿ ದೇವರು ಹೋಗುವ ವಾಹನ ಇದಾಗಿದೆ. ಬೊಬ್ಬರಿಯನ ಗುಡಿ, ಉಪದೇವತೆಗಳಾದ ಪಂಜುರ್ಲಿ, ನಂದಿಗೋಣನ ಗುಡಿ, ಗರ್ಭಗುಡಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನ ನೋಡಬಹುದು. ನೀನು ದೇವಸ್ಥಾನದ ಇತಿಹಾಸ ಸಾರುವ ಶಿಲೆಕಲ್ಲನ್ನ ಕಾಣಬಹುದು. ಕನಸಿನಲ್ಲಿ ಕಂಡ ಶ್ರೀ ಕ್ಷೇತ್ರದ ಬಗ್ಗೆ ಪ್ರಧಾನ ಅರ್ಚಕರಲ್ಲೊಬ್ಬರಾದ ಶ್ರೀ ಗಣೇಶ್ ಅಡಿಗ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ತಿಳಿಸುತ್ತಾರೆ. ಇದು ದೇವಸ್ಥಾನ ಬಹಳ ಪ್ರಾಚೀನವಾದದ್ದು. ಸಾಧಾರಣ ಸುಮಾರು 1600 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. 600 ವರ್ಷಗಳ ಹಿಂದೆ ಕೃಷ್ಣ ಶರ್ಮನೆಂಬ ಬ್ರಾಹ್ಮಣನಿಂದ ಪ್ರತಿಷ್ಠೆ ಆದದ್ದು ಅಂತೇಳಿ ಸ್ಥಳ ಪುರಾಣ ಹೇಳ್ತದೆ. ಈ ದೇವರಲ್ಲಿ ಬೆಳಿಗ್ಗೆ 6:30 ಗಂಟೆಯಿಂದ ಸಂಜೆ ರಾತ್ರಿ 8 ಗಂಟೆವರೆಗೆ ದೇವಸ್ಥಾನವು ಬಾಗಿಲು ತೆಗೆದಿರ್ತದೆ. ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇರ್ತವೆ ಬೆಳಗ್ಗೆಯಿಂದ ಸಂಜೆವರೆಗೆ. 9 ಥರದ ನೈವೇದ್ಯಗಳಾಗಬೇಕು. ಇಲ್ಲಿ 10 ಸೇರು ನೈವೇದ್ಯ ದಿನಕ್ಕೆ ಆಗ್ತದೆ. ಇಲ್ಲಿ ನೈವೇದ್ಯ ವಿಶೇಷವಾದಂಥ ಪೂಜೆಗಳು. ಸಂಕ್ರಾಂತಿ ವಿಶೇಷ, ಸೂರ್ಯನಾರಾಯಣ ದೇವರನ್ನು ಆರಾಧನೆ ಮಾಡುವಂಥ ದಿವಸ. ಪ್ರತಿ ತಿಂಗಳ ಸಂಕ್ರಾಂತಿ ಎಂದು ಸುಮಾರು ಭಕ್ತಾದಿಗಳು ಬಂದು ಅವರ ಹರಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ. ಬಾಳೆಹಣ್ಣು ವಿಶೇಷ, ಬಾಳೆಹಣ್ಣುಗಳಿಂದ ಭಗವಂತ ಅಂತೇಳಿ ನಮ್ಮ ದೇವರಿನ ಹೆಸರು. ಯಾಕಂತ ಕೇಳಿದರೆ ಪ್ರತಿಷ್ಠೆಯ ಮುಂಚೆಯೇ ಬಾಳೆಹಣ್ಣು ತಿನ್ನಂಥ ದೇವರಾಗಿ ನಮ್ಮ ದೇವರು ನೆಲೆ ನಿಂತಿದ್ದಾರೆ ಅಂತೇಳಿ ಸ್ಥಳ ಪುರಾಣ ಹೇಳ್ತದೆ. ಹಾಗಿರುವಾಗ ಇಲ್ಲಿ ತೆಂಗಿನಕಾಯಿ ತರದಿದ್ದು ನಡೀತದೆ. ಬಾಳೆಹಣ್ಣಿಲ್ಲದೆ ಯಾವ ಸೇವೆಯೂ ನಡೆಯುವುದಿಲ್ಲ. ಹಾಗೆ ದಿನಕ್ಕೊಂದರಾಗೆ 355 ಬಾಳೆಹಣ್ಣು, ಒಂದು ಸಿಬ್ಳ ಬಾಳೆಹಣ್ಣು, ಒಂದು ಗೊನೆ ಬಾಳೆಹಣ್ಣು, ಹಾಗೆ 365, 500 ಬಾಳೆಹಣ್ಣು, 1000 ಬಾಳೆಹಣ್ಣು ವಿಶೇಷವಾಗಿ ನಡೆಯುವಂಥ ಸೇವೆಗಳು ಇಲ್ಲಿ. ಹೀಗೆ ಸಂಕ್ರಾಂತಿ ದಿವಸ ವಿಶೇಷವಾಗಿ ನಡೀತದೆ. ಪ್ರತಿ ವರ್ಷದ ಮಾರ್ಚ್ 16ನೇ ತಾರೀಕಿನಂದು ದೇವರ ಉತ್ಸವ ನಡೀತದೆ. ದೇವರ ಪ್ರತಿಷ್ಠೆ ಆದಂಥ ಮೀನ ಮಾಸದ 2ನೇ ದಿನದಂದು ದೇವರ ಉತ್ಸವ ನಡೀತದೆ. ಹಾಗೆ ಈ ದೇವಸ್ಥಾನ ಭಾಳ ಪ್ರಾಚೀನವಾದ್ದು. ಈಗ ಆಡಳಿತ ಕಮಿಟಿಯು ಇದರ ಜೀರ್ಣೋದ್ಧಾರಕ್ಕೆ ಇಳಿದಿದೆ. ಸಮಗ್ರ ಜೀರ್ಣೋದ್ಧಾರ ಮಾಡಲಿಕ್ಕೆ ಇಳಿದಿದೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಸಮಗ್ರ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ನಿಶ್ಚಯ ಮಾಡಿ ಇಳಿದಿದ್ದಾರೆ. ಎಲ್ಲರ ಭಕ್ತಾದಿಗಳ ಸಹಕಾರವನ್ನು ಕೇಳುತ್ತಾ ದೇವರ ಪ್ರಸಾದ ಎಲ್ಲರಿಗೂ ದೇವರ ಅನುಗ್ರಹ ಸಿಗಬೇಕು, ಎಲ್ಲರೂ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಅಖಿಲ ಸೌಖ್ಯವ ತೊರೆದು ಆತ್ಮ. ಅನಂತ ಪದ್ಮನಾಭ ಸ್ವಾಮಿಗೆ ಬಾಳೆಹಣ್ಣು ಅತ್ಯಂತ ಪ್ರಿಯ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಈ ಹರಕೆಯನ್ನು ಕೊಡುತ್ತಾರೆ. ಭಕ್ತರು ಮದುವೆ, ಸಂತಾನ ಪ್ರಾಪ್ತಿ, ಉದ್ಯೋಗ, ಆರೋಗ್ಯ ಇನ್ನಿತರ ಕಷ್ಟಗಳಿಗೆ ಈ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬಾಳೆಹಣ್ಣಿನ ಹರಕೆಯನ್ನ ಹೇಳಿಕೊಳ್ಳುತ್ತಾರೆ. ಕೋರಿಕೆ ಈಡೇರಿದ ನಂತರ ಭಕ್ತರು ಬುಟ್ಟಿ ತುಂಬಾ ಬಾಳೆಹಣ್ಣುಗಳನ್ನು ತಂದು ಸ್ವಾಮಿಗೆ ಅರ್ಪಿಸುತ್ತಾರೆ. ಗರ್ಭಗುಡಿಯಲ್ಲಿ ಶ್ರೀ ಅನಂತ ಪದ್ಮನಾಭ ಮಂದಸ್ಮಿತನಾಗಿ ನಿಂತಿರುವ ಭಂಗಿ. ಚಕ್ರ, ಶಂಖ, ಗದಾ, ಪದ್ಮಧಾರಿಯಾಗಿರುವ ಅನಂತ ಪದ್ಮನಾಭನ ಮೂರ್ತಿ. ಇಕ್ಕೆಲಗಳಲ್ಲಿ ಬಲಿ ಮೂರ್ತಿಗಳನ್ನು ನೋಡಬಹುದು. ಶ್ರೀ ಸ್ವಾಮಿಯ ಅನ್ನಪ್ರಸಾದವನ್ನ ಸ್ವೀಕರಿಸುತ್ತಿರುವ ಭಕ್ತರನ್ನ ನಾವಿಲ್ಲಿ ಕಾಣಬಹುದು. ಎಲ್ಲಿಂದ ಬಂದೆ ಇನ್ನೆಷ್ಟು ದಿನ. ಪ್ರತಿ ತಿಂಗಳ ಸಂಕ್ರಮಣದಂದು ವಿಜೃಂಭಣೆಯಿಂದ ವಿಶೇಷ ಪೂಜೆ, ಉತ್ಸವಗಳು ಕ್ಷೇತ್ರದಲ್ಲಿ ಜರುಗುತ್ತವೆ. ಬಾರಯ್ಯ ಗೋವಿಂದ ಬಂಧಕವ ಬಿಡಿಸೋ, ಬಾರಯ್ಯ ಗೋವಿಂದ ಬಂಧಕವ ಬಿಡಿಸೋ, ದೇಹವೆಂಬುವ ನಂಬಿ ಬಂದ ಭಕ್ತರನ್ನು ಕೈಬಿಡದ ಶ್ರೀ ಅನಂತ ಪದ್ಮನಾಭ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಬಂಧಕವ ಬಿಡಿಸೋ, ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ, ಬಾರಯ್ಯ ಗೋವಿಂದ ಬಂಧಕವ ಬಿಡಿಸೋ. ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ.